ಆಬಾಹುಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶೀರ್ಷಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಎಲ್ಲ ವೀಕ್ಷಕ ಬಂಧುಗಳಿಗೆ ವಂದನೆಗಳು. ಶ್ರೀ ಗುರುಗಳ ಚರಣಾರವಿಂದವನ್ನು ಸ್ಮರಣೆ ಮಾಡ್ತಾ, ಗುರು ಹಿರಿಯರನ್ನು ನೆನಪು ಮಾಡ್ತಾ, ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾ ಇವತ್ತಿನ ಈ ಸಂಚಿಕೆಯನ್ನು ಆರಂಭ ಮಾಡೋಣ. ಇವತ್ತು ಪ್ರಾಣಾಯಾಮದ ಒಂದು ಭಾಗ ಅದು ಕಪಾಲಭಾತಿ ಅಂತ ಹೇಳ್ತಾರೆ. ಕಪಾಲಭಾತಿ ಅಂದರೆ ಶುದ್ಧಿಕ್ರಿಯೆ. ಹೇಗೆ ನಮ್ಮ ಮನೆಯಲ್ಲಿರುವಂತಹ ಪಾತ್ರೆಯನ್ನು ನಿತ್ಯ ನಾವು ತೊಳೆದರೆ ಆಗ ಒಳ್ಳೆಯ ಅಡಿಗೆ ಆಗತ್ತೋ, ಬಟ್ಟೆಯನ್ನು ಹಾಕಿ ಬಟ್ಟೆಯ ಕೊಳೆ ತೆಗಿಲಿಕ್ಕೋಸ್ಕರ ಹೇಗೆ ಅದನ್ನು ಸ್ವಚ್ಛ ಮಾಡ್ತೇವೋ, ನಿತ್ಯ ನಾವು ಹೇಗೆ ಸ್ನಾನವನ್ನು ಮಾಡಿ ಹೊರ ಶುಚಿ ಮಾಡ್ತೇವೋ, ಅದೇ ರೀತಿ ಸ್ವಚ್ಛ ಮಾಡುವಂತಹ ಒಂದು ಕ್ರಿಯೆಗೆ ಕಪಾಲಭಾತಿ ಅಂತ ಹೇಳ್ತಾರೆ. ಕಪಾಲ ಅಂದರೆ ನಮ್ಮ ಮುಖದ ಭಾಗ. ಮುಖದ ಭಾಗದಲ್ಲಿ ಓಜಸ್ಸು, ತೇಜಸ್ಸು, ಕಾಂತಿ ಇದನ್ನೆಲ್ಲ ಪಡ್ಕೊಳ್ಳಿಕ್ಕೆ ಮಾಡಲಿಕ್ಕೋಸ್ಕರ ಈ ಪ್ರಾಣಾಯಾಮದ ಈ ಕ್ರಿಯೆ ತುಂಬ ಒಳ್ಳೆಯದಾಗತ್ತೆ. ಶುದ್ಧಿ ಕ್ರಿಯೆಗಳು ಎರಡು, ಒಂದು ಭಸ್ತ್ರಿಕಾ, ಇನ್ನೊಂದು ಕಪಾಲಭಾತಿ. ಭಸ್ತ್ರಿಕದ ಅಭ್ಯಾಸನೂ ಮಾಡಲಿಕ್ಕಿದೆ, ಕಪಾಲಭಾತಿನೂ ಇವತ್ತು ಅಭ್ಯಾಸ ಮಾಡ್ತಾ ಇದ್ದೀವಿ ನಾವು. ಇಲ್ಲಿ ಹೊಟ್ಟೆಯ ಕೆಳಭಾಗ ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ಹೊಟ್ಟೆಯ ಮೇಲ್ಭಾಗ, ಹೃದಯದ ಭಾಗ, ಶ್ವಾಸಕೋಶದ ಭಾಗ ಅಲ್ಲಿ ಸ್ವಚ್ಛ ಮಾಡುವ ಕೆಲಸ ಆಗುತ್ತೆ. ಆ ಪ್ರಕ್ರಿಯೆ ಆರಂಭ ಆಗುವುದಲ್ಲಿ ಇಡೀ ಶರೀರದ ಮೇಲೆ ಪರಿಣಾಮ ಆಗುತ್ತೆ, ಆದರೆ ಹೆಚ್ಚು ಪ್ರಕ್ರಿಯೆ ಆಗುವುದು ಆ ಹೃದಯದ ಭಾಗದಲ್ಲಿ. ಕಪಾಲಭಾತಿಯ ಭಾಗ ಹೊಟ್ಟೆಯ ಭಾಗದಲ್ಲಿ, ನಾಭಿಯಿಂದ ಕೆಳಗೆ, ಏನು ಒಪ್ಪೆ ಅಂತ ಹೇಳ್ತೀವಿ, ಕಿಬ್ಬು ಹೊಟ್ಟೆ ಅಂತ ಹೇಳ್ತೀವಿ, ಹೊಟ್ಟೆಯ ತಳಭಾಗ ಅಂತ ಹೇಳ್ತೀವಿ. ಆ ಭಾಗದಲ್ಲಿ ಆಗುವಂಥ ವಿಶೇಷವಾದ ಪ್ರಕ್ರಿಯೆ, ಅದರ ಮುಖಾಂತರವಾಗಿ ನಮ್ಮ ಶರೀರದ ಮೇಲೆ ಆಗುವಂಥ ಪರಿಣಾಮ. ಹೀಗೆ ಹೊಟ್ಟೆಯ ಭಾಗ, ಶ್ವಾಸಕೋಶದ ಭಾಗ, ಹೃದಯದ ಭಾಗ, ಅಲ್ಲಿಂದ ಇಡೀ ನಮ್ಮ ಶರೀರದ ನರನಾಡಿಗಳ ಮೇಲೆ ಆಗುವಂತಹ ಪರಿಣಾಮ, ಅದನ್ನು ಕಪಾಲಭಾತಿ ಅಂತ ಹೇಳ್ತೀವಿ. ಅದರ ಅಭ್ಯಾಸವನ್ನು ಇವತ್ತು ಮಾಡೋಣ. ಗಮನಿಸಿ, ನಮ್ಮ ಹೊಟ್ಟೆಯ ಕೆಳಭಾಗ, ಇಲ್ಲಿ ಹೊಟ್ಟೆಯ ಕೆಳಭಾಗ ನೋಡಿ, ನಾಭಿಗಿಂತ ಕೆಳಭಾಗವನ್ನು ಹೀಗೆ ಒಳಗಡೆ ಹೀಗೆ ತಳ್ಳುವುದು. ಇಲ್ಲಿ ನಾವು ಹೊಟ್ಟೆಯನ್ನು ತಳ್ಳಿದಾಗ ನೋಡಿ, ಈ ಹೊಟ್ಟೆಯನ್ನು ತಳ್ಳಿದಾಗ ಆಗ ಗಾಳಿ ಸಹಜವಾಗಿ ಹೊರಗಡೆ ಬರುತ್ತೆ. ನೀವು ಈ ಕಮ್ಮಾರನ ಅಲ್ಲಿ ಹೋದರೆ ಕೊಟ್ಟಿಗೆಯಲ್ಲಿ, ಅಲ್ಲಿ ಗಾಳಿ ಹಾಕುವ ಒಂದು ವ್ಯವಸ್ಥೆ ಇರ್ತದೆ. ಒಂದು ಚಕ್ರ ತಿರುಗಿಸಿ, ಇನ್ನೊಂದು ಟ್ಯೂಬಿಗೆ ಎರಡು ಮರದ ತುಂಡುಗಳನ್ನು ಜೋಡಿಸಿ ಅದನ್ನು ಎತ್ತಿ ಅದನ್ನು ಜೋಡಿಸಿ ಅದನ್ನು ತಳ್ಳುತ್ತಾರೆ. ಅವರು ಎತ್ತುತ್ತಾರೆ, ಆಮೇಲೆ ಮುಚ್ಚುತ್ತಾರೆ, ತಳ್ಳುತ್ತಾರೆ. ಹಾಗೆ ಇಲ್ಲಿ ತಳ್ಳುವಾಗ ಅಲ್ಲಿ ಬೆಂಕಿ ಹೊರಗಡೆ ಬರುತ್ತೆ, ಅಲ್ಲಿ ಗಾಳಿ ಹೊರಗಡೆ ಆಗತ್ತೆ. ಅಲ್ಲಿ ಹಾಗೆಯೇ ಇಲ್ಲಿ ನಾವು ತಳ್ಳಿದಾಗ ಗಾಳಿ ಹೊರಗಡೆ ಹೋಗುತ್ತೆ ನೋಡಿ. ಇದು ಇಲ್ಲಿ ಮೂಗಿನಿಂದ ಗಾಳಿ ಹೊರಗಡೆ ಹೋಗಬೇಕು, ಈ ಥರ. ನಾನು ಆಗ ಕೈಯನ್ನು ಉಪಯೋಗ ಮಾಡಿದ್ದೆ, ಯಾಕಂದರೆ ನಿಮಗೆ ಗೊತ್ತಾಗಲಿ ಅಂತ ಕೈ ಉಪಯೋಗ ಮಾಡಲಿಕ್ಕಿಲ್ಲ. ಹೊಟ್ಟೆ ಅಷ್ಟಕ್ಕೆ ಅದು ಒಳಗಡೆ ಎಳ್ಕೊಳ್ಬೇಕು ನೋಡಿ. ಒಂದು 4-5 ಬಾರಿ ಅದನ್ನು ಹಾಗೆ ನೀವು ಮಾಡಿಕೊಂಡಾಗ ಅಭ್ಯಾಸ ಆಗುತ್ತೆ ನೋಡಿ. ಇಲ್ಲಿ ಹೀಗೆ ನಿಧಾನಕ್ಕೆ ಅದನ್ನು ಅಭ್ಯಾಸ ಮಾಡಿಕೊಳ್ಬೇಕು, ನಿಧಾನಕ್ಕೆ. ಮತ್ತು ಉಸಿರಿನದ್ದು, ಇಲ್ಲಿ ಕೊಳವೆಯಲ್ಲಿ ಗಾಳಿ ಹೊರಗಡೆ ಬಂದ ಹಾಗೆ ನೋಡಿ. ಇದು ಇಲ್ಲಿ ಧ್ವನಿ ಬರಬೇಕು. ಇಲ್ಲಿ ಶ್ವಾಸಕೋಶದಿಂದ ಹಾಗೆ ಗಾಳಿ ಕೊಳವೆಯಲ್ಲಿ ಹೊರಗಡೆ ಬಂದ ಅನುಭವ ಬರಬೇಕದು. ನಾನು ನಿಧಾನ ಮಾಡ್ತಾ ಇದ್ದೇನೆ, ಅದು ಸ್ಪೀಡಾಗಿ ಇಲ್ಲಿ ತಳ್ಳುವಾಗ ಗಾಳಿ ಹೊರಗಡೆ ಬರುವಾಗೆ.
ಇಲ್ಲಿ ತಳ್ಳುವುದು, ಇಲ್ಲಿ ಗಾಳಿ ಹೊರಗಡೆ ಹಾಕುವಂಥದ್ದು. ಇದು ಎರಡು ಪ್ರಕ್ರಿಯೆಗಳು ಕೂಡ ಒಟ್ಟೊಟ್ಟಿಗೆ ಆಗಬೇಕು. ನೋಡಿ, ನೆಟ್ಟಗೆ ಕೂತ್ಕೊಳ್ಬೇಕು. ಕೂತ್ಕೊಂಡ ಮೇಲೆ ಬೆನ್ನು ನೇರ ಮಾಡಿಕೊಂಡು ಕೈಯನ್ನು ಮಂಡಿ ಮೇಲೆ ಇಟ್ಕೊಂಡು ಒಂದು 10 ಬಾರಿ ಈಗ ಮಾಡ್ತೇನೆ ನಾನು. ಆಮೇಲೆ ನೀವು ಗಮನಿಸಿ ನೋಡಿ ಹೇಗಿರ್ತದೆ ಅಂತ ನೋಡಿ. ಈ ರೀತಿ ಗಾಳಿಯನ್ನು ತಳ್ಳುವುದು, ಹೊರಗಡೆ ಹಾಕುವಂಥದ್ದು. ಇದನ್ನು ನಿರಂತರವಾಗಿ ಮಾಡಬೇಕು. ಶುರುವಿಗೆ ನಮಗೆ ಇದನ್ನು ಮಾಡಲಿಕ್ಕೆ ತುಂಬ ಕಷ್ಟ ಆಗತ್ತೆ. ಒಂದು 10 ಬಾರಿ 20 ಬಾರಿ ಮಾಡಿದಾಗಲೂ ಸುಸ್ತಾಗತ್ತೆ, ಬೆವರುತ್ತೆ, ಶರೀರ ಬೆವರುತ್ತೆ. ಒಳ್ಳೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಇದನ್ನು ಮಾಡಿದರೂ ಕೂಡ ಒಂದು 10-50 ಸಲ ಮಾಡಿದರೆ ಬೆವರಿ ಬಿಡ್ತದೆ, ಅಷ್ಟು ಬೆವರಿ ಬರುತ್ತೆ. ಅದು ಅಂದರೆ ಅಷ್ಟು ಪರಿಣಾಮ ಆಗತ್ತೆ. ಇಡೀ ನಮ್ಮ ಶರೀರಕ್ಕೆ ಹೆಚ್ಚು ಉಷ್ಣ ಹೆಚ್ಚಾಗತ್ತೆ, ಉಷ್ಣತೆಯಿಂದ ಕೂಡುತ್ತೆ ಶರೀರ. ತಳ್ಳುವ ಕ್ರಿಯೆ ಮತ್ತು ಹೊರಗಡೆ ಹಾಕುವ ಕ್ರಿಯೆ, ಅದು ಎರಡಕ್ಕೂ ಒಳ್ಳೆ ಫೋರ್ಸ್ ಕೊಡಬೇಕು ನಾವು. ಇನ್ನೊಂದು 20 ಬಾರಿ ಮಾಡೋಣ, ಒಟ್ಟಿಗೆ ಮಾಡೋಣ. ನೆಟ್ಟಗೆ ಕೂತ್ಕೊಳ್ಳಿ. ಇದರಲ್ಲಿ ವಜ್ರಾಸನಲ್ಲಿ ಕೂತ್ಕೊಂಡ್ರೆ ತುಂಬ ಸೂಕ್ತ. ಯಾರ್ಯಾರು ಪದ್ಮಾಸನ ಹಾಕ್ತೀರಿ ಅಥವಾ ಸ್ವಸ್ತಿಕಾಸನ ಹಾಕ್ತೀರಿ ಅವರು ಸ್ವಲ್ಪ ಎತ್ತರದಲ್ಲಿ ಕೂತ್ಕೊಂಡ್ರೆ ಒಳ್ಳೆಯದು. ಎತ್ತರದಲ್ಲಿ ಒಂದು ಬಟ್ಟೆಯನ್ನು ಸ್ವಲ್ಪ ದಪ್ಪ ಮಾಡಿಕೊಂಡು ಅದರ ಅಡಿಯಲ್ಲಿ ಕೂತ್ಕೊಳ್ಳೋದು, ಅಥವಾ ತಲೆದಿಂಬಿಟ್ಟುಕೊಳ್ಳುವಂಥದ್ದು ಅದರ ಮೇಲೆ ಮಾಡಬಹುದು. ಅಥವಾ ಮರದ ಇಟ್ಟಿಗೆಯನ್ನು ಕೂತ್ಕೊಂಡು ಕೊಟ್ಟರೆ ಚೆನ್ನಾಗಿ ಆಗುತ್ತೆ. ಹೀಗೆ ಸ್ವಲ್ಪ ಎತ್ತರ ಪೃಷ್ಠದ ಭಾಗ ಮತ್ತು ಎತ್ತರ ಮಾಡಿಕೊಂಡು ಇಲ್ಲಿ ಭುಜವನ್ನು ನೋಡಿ, ಭುಜ ಸ್ವಲ್ಪ ಹಿಂದಕ್ಕೆ ತಳ್ಳಬೇಕು. ಅದನ್ನು ಸ್ವಲ್ಪ ಆದಷ್ಟು ಭುಜವನ್ನು ಹಿಂದಕ್ಕೆ ತಗೊಳ್ಬೇಕು. ಆ ಸ್ಥಿತಿಯಲ್ಲಿ ಕೂತ್ಕೊಂಡ್ರೆ ಒಳ್ಳೆಯದು. ವಜ್ರಾಸನವನ್ನು ನೋಡೋಣ. ವಜ್ರಾಸನದಲ್ಲಿ ಇಲ್ಲಿ ಕಾಲುಗಳು ಸೇರಿಕೊಂಡಿದೆ ನೋಡಿ, ಈ ಸ್ಥಿತಿಯಲ್ಲಿದೆ, ಕಾಲುಗಳು ಸೇರಿಕೊಂಡಿದೆ. ಹೃದಯದ ಭಾಗವನ್ನು ಎತ್ತಿಕೊಂಡಿದ್ದೇವೆ. ಇಲ್ಲಿ ಭುಜವು ಸ್ವಲ್ಪ ಹಿಂದಕ್ಕೆ ಹೋಗಿದೆ. ಕೈಯನ್ನು ಮಂಡಿಯ ಮೇಲೆ ಇಟ್ಕೊಂಡು ಇಲ್ಲಿ ನೀವು ನೆಟ್ಟಗೆ ಕೂತ್ಕೊಳ್ಳಿ ಅಂತ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ವಜ್ರಾಸನಲ್ಲಿ ಕೂತ್ರೆ ನೆಟ್ಟಗೇನೆ ಆಗತ್ತೆ, ಅಲ್ಲೇನು ಸಮಸ್ಯೆ ಇಲ್ಲ, ನೆಟ್ಟಗೆ ಇದ್ದೇ ಇರ್ತದೆ ಅದು. ಈ ಭುಜದ ಭಾಗವನ್ನು ಗಮನಿಸಿ, ಭುಜವನ್ನು ಸ್ವಲ್ಪ ಹಿಂದಕ್ಕೆ ತಗೊಳ್ಬೇಕು. ಇನ್ನು ಮೆತ್ತಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಬೇಕು. ಈಗ ಒಂದು 40 ಬಾರಿ ಈ ಕ್ರಿಯೆಯನ್ನು ಮಾಡ್ತೇನೆ, ನನ್ನೊಟ್ಟಿಗೆ ನೀವು ಮಾಡೋಣ. ಕಣ್ಣುಗಳು ಮೆತ್ತಗೆ ಮುಚ್ಚಿಕೊಳ್ಳಿ, ಭುಜವನ್ನು ಸ್ವಲ್ಪ ಹಿಂದಕ್ಕೆ ತಗೊಳ್ಳಿ, ದೀರ್ಘ ನಿಧಾನ ಉಸಿರಾಡಿಸಿ. ವಿಶೇಷವಾಗಿ ಹುಬ್ಬುಗಳನ್ನು ಗಮನಿಸಿ, ಕಣ್ಣಿನ ಹುಬ್ಬು. ಒಮ್ಮೆ ಕಣ್ಣನ್ನು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಅಗಲ ಮಾಡಿಕೊಂಡು ಕಣ್ಣಿನ ಹುಬ್ಬನ್ನು ಗಮನಿಸಿ. ಕಣ್ಣ ಗುಡ್ಡೆಯ ಮೇಲೆ ಕಣ್ಣರೆಪ್ಪೆ ಮೆತ್ತಗೆ ಮಲಗಿರಲಿ, ದೀರ್ಘ ಉಸಿರಾಡಿಸಿ. ಖುಷಿಯಾಗಿರಲಿ, ಮುಖ ಆನಂದವಾಗಿರಲಿ. ನಿಮ್ಮ ಮುಖ ಕಂಡ್ರೆ ಬೇರೆಯವರಿಗೆ ಪ್ರೇರಣೆ ಆಗಬೇಕು, ಆನಂದ ಆಗಬೇಕು, ಖುಷಿ ಆಗಬೇಕು, ನೆಮ್ಮದಿ ಆಗಬೇಕು, ಸಂತೋಷ ಸಿಗಬೇಕು ನಮಗೆ. ನೆಟ್ಟಗೆ ಕೂತ್ಕೊಳ್ಳುವ. ಭುಜವನ್ನು ಸ್ವಲ್ಪ ಹಿಂದಕ್ಕೆ ತಗೊಳ್ಳಿ, ಹಾಗೆ ತಗೊಳ್ಳಿ, ಇನ್ನೂ ಸ್ವಲ್ಪ ತಗೊಳ್ಳಿ. ಗಾಳಿಯನ್ನು ಪೂರ್ಣ ಒಳಗೆ ತಗೊಳ್ಳಿ. 40 ಬಾರಿ ಈ ಕ್ರಿಯೆಯನ್ನು ಮಾಡೋಣ. ಒಟ್ಟಿಗೆ ಮಾಡೋಣ. ಕುರು. ಪೂರ್ಣ ಮುಗಿದ ಮೇಲೆ ದೀರ್ಘ ಉಸಿರಾಟದ ಕ್ರಿಯೆ. ಇಲ್ಲಿ ಕೈಯನ್ನು ಬೇಕಾದರೆ ತಿರುಗಿಸಿಟ್ಕೊಳ್ಬೋದು. ಭೈರವಿ ಮುದ್ರೆ. ಪೂರ್ಣ ಸೂರ್ಯನಿಂದ ಎನರ್ಜಿಯನ್ನು ತಗೊಳ್ಳಿಕ್ಕೋಸ್ಕರ. ಕಣ್ಣು ಮುಚ್ಚಿದೆ, ಇಡೀ ಶರೀರ ಬೆವರಿದೆ, ಖುಷಿಯಾಗ್ತಾ ಇದೆ. ವಿಶೇಷವಾಗಿ ಹಣೆಯ ಭಾಗವನ್ನು ಗಮನಿಸಿ. ಹಣೆಯಲ್ಲಿ ಒಂದು ರೀತಿಯ ಸ್ಪಂದನ, ಸಂವೇದನೆಗಳ ಅನುಭವ ಆಗತ್ತೆ. ಮುಖದಲ್ಲಿ ಏನೋ ಒಂದು ರೀತಿಯ ತೇಜಸ್ಸೋ ಓಜಸ್ಸೋ ಕಲೆಯೋ ಆನಂದವೋ ಆಗುತ್ತಾ ಇರೋದು ನಮ್ಮ ಅನುಭವಕ್ಕೆ ಬರುತ್ತೆ. ದೀರ್ಘ ನಿಧಾನ ಉಸಿರಾಟದ ಕ್ರಿಯೆ. ಪೂರ್ಣ ಉಸಿರು ತಗೊಳ್ಳು. ದೀರ್ಘ.
ದೀರ್ಘ ಉಸಿರನ್ನು ಬಿಡುವುದು. ನಿಧಾನಕ್ಕೆ ಕಣ್ಣುಗಳನ್ನು ತೆರೆಯುವುದು ಕೊನೆಯಲ್ಲಿ. ಈ ರೀತಿ ಈ ಕಪಾಲಭಾತಿಯ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಇದರಿಂದ ವಿಶೇಷವಾಗಿ ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಹೊಟ್ಟೆ ಉಬ್ಬರಿಸುವುದು, ಆ್ಯಸಿಡಿಟಿ ಸಮಸ್ಯೆಗಳಿರುವವರು, ಆಮೇಲೆ ವಿಶೇಷವಾಗಿ ತಲೆಸಿಡಿತ ಯಾರ್ಯಾರಿಗೆ ನಿರಂತರವಾಗಿದೆ ಅವರಿಗೆ, ಆಮೇಲೆ ಹುಳಿ ಹುಳಿ ತೇಗು ಬರುವವರು, ಅವರೆಲ್ಲ ಇದನ್ನು ಮಾಡಿಕೊಳ್ಬೋದು. ಇನ್ನು ಯಾರ್ಯಾರಿಗೆ ಉಬ್ಬಸ ಸಮಸ್ಯೆ ಇದೆ, ದಮ್ಮು ಕಟ್ಟುತ್ತೆ, ಹಿಡ್ಕೊಳ್ಳುತ್ತೆ, ಸಮಸ್ಯೆ ಆಗತ್ತೆ ಅಂತಿದೆ, ಅವರನ್ನು ಇದನ್ನು ನುರಿತ ಗುರುಗಳ ಹತ್ತಿರ ಅಭ್ಯಾಸ ಮಾಡಿಯವರು. ಅವರಷ್ಟಕ್ಕೆ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಏಕದಮ್ ಮಾಡಲಿಕ್ಕೆ ಹೋದರೆ ಸಮಸ್ಯೆ ಆಗತ್ತೆ. ಅದಕ್ಕೆ ನಿಧಾನಕ್ಕೆ ಇದನ್ನು ಅಭ್ಯಾಸ ಮಾಡ್ತಾ ಹೋದರೆ ಆಗ ಅದನ್ನು ಕರಗತ ಮಾಡಲಿಕ್ಕೆ ಸಾಧ್ಯ. ಭಾರಿ ದೊಡ್ಡ ಸಮಸ್ಯೆ ಆಗ್ತದೆ ಅಂತಿಲ್ಲ, ಆದರೆ ತುಂಬ ಮಾಡಿದ ಕೂಡಲೇ ಸುಸ್ತಾಗತ್ತೆ ಶರೀರಕ್ಕೆ. ಹಾಗೆ ನಮ್ಮ ಶರೀರ ನೋಡಿಕೊಂಡು, ನಿಮ್ಮ ಇತಿಮಿತಿ ನೋಡಿಕೊಂಡು ಗುರುಗಳ ಹತ್ತಿರ ಇದ್ದಾಗ ಅವರು ನಮಗೆ ಅದನ್ನು ತಿಳಿಸುವ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಅಭ್ಯಾಸ ಮಾಡೋಣ. ವಿಶೇಷವಾಗಿ ವಜ್ರಾಸನದಲ್ಲಿ ಮಾಡಿದರೆ ತುಂಬ ಸೂಕ್ತ ಇದು. ವಜ್ರಾಸನದಲ್ಲಿ ಮಾಡಿಕೊಳ್ಬೋದು, ಪದ್ಮಾಸನದಲ್ಲಿ ಮಾಡಿಕೊಳ್ಬೋದು. ಈ ಎರಡು ಆಸನಗಳು ಇದಕ್ಕೆ ತುಂಬ ಸೂಕ್ತವಾಗಿರುವಂಥದ್ದು. ಇನ್ನು ಸ್ವಸ್ತಿಕಾಸನ, ಈಗ ನಾನು ಕೂತ್ಕೊಂಡಿರೋ ಸ್ವಸ್ತಿಕಾಸನ, ಒಂದು ಕಾಲಿನ ಮೇಲೆ ಇನ್ನೊಂದು ಕಾಲು ಇಟ್ಕೊಂಡಿದ್ದೀವಿ, ಸ್ವಸ್ತಿಕಾಸನ, ಇದರಲ್ಲಿ ಕೂತ್ಕೊಳ್ಬೋದು. ಇದರಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಬಟ್ಟೆಯನ್ನು ಇಟ್ಕೊಂಡು ಸ್ವಲ್ಪ ಎತ್ತರ ಮಾಡಿಕೊಳ್ಳೋ ಕ್ರಿಯೆಯನ್ನು ಮಾಡಬೇಕು. ಹೀಗೆ ಇವತ್ತಿನ ಸಂಚಿಕೆಯಲ್ಲಿ ಈ ಕಪಾಲಭಾತಿಯನ್ನು ಅಭ್ಯಾಸ ಮಾಡಿದ್ದೇವೆ. ಇದನ್ನು ಅಭ್ಯಾಸ ಮಾಡಿ ಕರಗತ ಮಾಡಿಕೊಳ್ಳೋಣ. ನಮ್ಮ ಜೀವನ ಚೆನ್ನಾಗಿ ಆಗಲಿ. ಕೊರೋನಾವನ್ನು ಎದುರಿಸಲಿಕ್ಕೆ ಇದು ತುಂಬ ಸೂಕ್ತವಾಗಿರುತ್ತೆ. ಶ್ವಾಸಕೋಶದಲ್ಲಿ ಏನು ಕೊರೋನಾ ಹೋಗಿ ಏನೋ ಸೇರಿಕೊಂಡಿದ್ದೆ ಅಂತೆಲ್ಲ ನಮಗೆ ಕೆಲವೊಮ್ಮೆ ಕೂತ್ಕೊಂಡಿರ್ತೇವೆ ಮನಸ್ಸಿನಲ್ಲಿ ಅಂತ. ಯಾವ ಭ್ರಮೆಯೂ ಬೇಡ. ಇದು ಏನೇ ಒಳಗಡೆ ಹೋದರೂ ಅದನ್ನು ಪೂರ್ಣ ಹೊರಗಡೆ ಹಾಕುವ ಕೆಲಸ ಮಾಡುತ್ತೆ. ಹೀಗೆ ಇದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಹೀಗೆ ಹೊಸಕುರಲಿನ ಈ ವೀಕ್ಷಕ ಬಂಧುಗಳಿಗೆಲ್ಲ ಇವತ್ತಿನ ಈ ಸಂಚಿಕೆಯ ಹೃತ್ಪೂರ್ವಕವಾದ ನಮನವನ್ನು ಸಲ್ಲಿಸ್ತಾ ಪ್ರಾರ್ಥನೆಯೊಂದಿಗೆ ಮುಕ್ತಾಯ ಮಾಡೋಣ. ಎಲ್ಲರೂ ನೇರ ಕೂತ್ಕೊಳ್ಳಿ, ನೆಟ್ಟಗೆ ಕೂತ್ಕೊಳ್ಳೋಣ, ಮುಕ್ತಾಯ ಮಾಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ವೀಕ್ಷಕ ಬಂಧುಗಳಿಗೆ ವಂದನೆಗಳು. ಮತ್ತೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮಗೆ ವಂದನೆಗಳು. ಜೈ ಶ್ರೀರಾಮ್.